ಆರಂಭದಲ್ಲಿ ಈ ಚಿತ್ರಮಂದಿರ ಈ ಸಿನಿಮಾಗೆ ಕೊಟ್ಟಿರುವುದು ಕೇವಲ ಒಂದೇ ಒಂದು ಪ್ರದರ್ಶನ, ಅದು ಕೂಡ ಅಚ್ಚರಿದಾಯಕ. ಆವರೇಜ್ ಸಿನಿಮಾಗಳಿಗೆ 1100, 1200 ಇದು ಕೂಡ ಸರ್ವೇ ಸಾಮಾನ್ಯ. ಈ ಮಟ್ಟದ ಪ್ರದರ್ಶನವನ್ನ ಈ ಚಿತ್ರಮಂದಿರ ಯಾವ ಕನ್ನಡ ಸಿನಿಮಾಗೂ ಕೂಡ ಕೊಟ್ಟಿಲ್ಲ. ಕೇವಲ ಇದೊಂದೇ ಅಷ್ಟೇ ಅಲ್ಲ, ರಾಜಧಾನಿಯ ಎಲ್ಲಾ ಚಿತ್ರಮಂದಿರಗಳ ಹಣೆಬರ ಇಷ್ಟೇ, ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೋ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಈ ಸಿನಿಮಾದ ರೆಸ್ಪಾನ್ಸ್ ಅತ್ಯದ್ಭುತವಾಗಿದೆ. ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಮಂದಿ ಮತ್ತೊಮ್ಮೆ ಮಗದೊಮ್ಮೆ ಹೀಗೆ ಪದೇ ಪದೇ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ಕಣ್ತುಂಬಿಕೊಂಡು ನಗುವಿನ ಕಡಲಲ್ಲಿ ತೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ರಾಜಧಾನಿ ಬೆಂಗಳೂರಿನ ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಒಂದಾದ ಡೈರೆಕ್ಟರ್ಸ್ ಕಟ್ PVR ರೆಕ್ಸ್ ಚಿತ್ರಮಂದಿರ ಇದೀಗ ಈ ಸಿನಿಮಾಗೆ ರತ್ನಗಂಬಳಿಯನ್ನೇ ಹಾಸಿದೆ. ಆರಂಭದಿಂದ ಇಲ್ಲಿಯವರೆಗೆ ಯಾವ ಮಟ್ಟಕ್ಕೆ ಇತ್ತು ಅಂತ ನೀವು ಕೇಳೋದಾದರೆ, ಆರಂಭದಲ್ಲಿ ಈ ಚಿತ್ರಮಂದಿರ ಈ ಸಿನಿಮಾಗೆ ಕೊಟ್ಟಿರುವುದು ಕೇವಲ ಒಂದೇ ಒಂದು ಪ್ರದರ್ಶನ, ಅದು ಕೂಡ ಅಚ್ಚರಿದಾಯಕ. ಯಾಕಂತ ಹೇಳಿದರೆ ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನವೇ ಇಲ್ಲ. ತೀರಾ ಅಂದರೆ ತೀರಾ ಕಡಿಮೆ. ವರ್ಷಕ್ಕೆ ಒಂದೆರಡು ಸಿನಿಮಾ ಬಂದರೆ ಅದೇ ದೊಡ್ಡದು, ಅದು ಕೇವಲ ಒಂದೇ ಒಂದು ಪ್ರದರ್ಶನದಲ್ಲಿ. ಕಾರಣ ಏನಪ್ಪ ಅಂತ ಹೇಳಿದರೆ, ಈ ಚಿತ್ರಮಂದಿರ ತುಂಬಾ ಐಷಾರಾಮಿ ಚಿತ್ರಮಂದಿರ. ವೀಕೆಂಡ್ನಲ್ಲಿ ಈ ಚಿತ್ರಮಂದಿರದ ಟಿಕೆಟ್ ದರ 1500, 2000, ಬಹುನಿರೀಕ್ಷಿತ ಸಿನಿಮಾ ಬಂದಾಗ 3000ಕ್ಕೆ ಹೋದಂತಹ ಉದಾಹರಣೆ ಕೂಡ ಇದೆ. ಸಾಮಾನ್ಯ ಸಿನಿಮಾಗಳಿಗೆ 800, 900, 1000 ಸರ್ವೇ ಸಾಮಾನ್ಯ. ಆವರೇಜ್ ಸಿನಿಮಾಗಳಿಗೆ 1100, 1200 ಇದು ಕೂಡ ಸರ್ವೇ ಸಾಮಾನ್ಯ. ಅಂಥದ್ರಲ್ಲಿ ಈ ಸಿನಿಮಾಗೆ ಆರಂಭಿಕವಾಗಿ ಸಿಕ್ಕಿರೋದು ಕೇವಲ ಒಂದೇ ಒಂದು ಪ್ರದರ್ಶನ. ಅದಾದ ಬಳಿಕ 2 ಆಯಿತು, 3 ಆಯಿತು. ಸೆಕೆಂಡ್ ವೀಕ್ನಲ್ಲಿ ಈ ಒಂದು ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದು ಆಗಿಲ್ಲ. ಬದಲಾಗಿ ಆರಂಭದಲ್ಲಿ ಕೇವಲ 3 ಪ್ರದರ್ಶನ ಕಂಟಿನ್ಯೂ ಆಯಿತು. ಆದರೆ ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನಗಳ ಸಂಖ್ಯೆ ಬರೋಬ್ಬರಿ 4 ಪ್ರದರ್ಶನದಲ್ಲಿ ಸೋ ಫ್ರಮ್ ಸೋ ಕನ್ನಡ ಸಿನಿಮಾ PVR ರೆಕ್ಸ್ನಲ್ಲಿ ಪ್ರದರ್ಶನ ಕಾಣುತ್ತೆ. ಈ ಮಟ್ಟದ ಪ್ರದರ್ಶನವನ್ನು ಈ ಚಿತ್ರಮಂದಿರ ಯಾವ ಕನ್ನಡ ಸಿನಿಮಾಗೂ ಕೂಡ ಕೊಟ್ಟಿಲ್ಲ. ಪರಭಾಷಾ ಸಿನಿಮಾಗಳು ಅದು ಬಹುನಿರೀಕ್ಷಿತ ಮಾತ್ರ. ಸಾಮಾನ್ಯ ಸಿನಿಮಾಗಳಿಗೂ ಕೂಡ ಕೊಟ್ಟಿರೋದು ಈ ಚಿತ್ರಮಂದಿರ 1, 3 ಪ್ರದರ್ಶನ ಅಷ್ಟೇ. ಆದರೆ ನಮ್ಮ ಕನ್ನಡದ ಸೋ ಫ್ರಮ್ ಸೋ ಸಿನಿಮಾಗೆ ಕೊಟ್ಟಿರೋದು ಬರೋಬ್ಬರಿ 4 ಪ್ರದರ್ಶನ. ಇದೇ ಹೇಳುತ್ತೆ ಈ ಸಿನಿಮಾಗೆ ಇರುವಂತಹ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಭಾನುವಾರ ಈ ಚಿತ್ರಮಂದಿರದಲ್ಲಿ ಎಲ್ಲ ಪ್ರದರ್ಶನಗಳು 4ಕ್ಕೆ 4 ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು. ಟಿಕೆಟ್ ದರ ಬರೋಬ್ಬರಿ 1100, 1200 ರೂಪಾಯಿ. ಹೀಗಿದ್ರೂ ಕೂಡ ಈ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಮುಗಿಬಿದ್ದು ಬರ್ತಾ ಇದ್ದಾರೆ. ಟಿಕೆಟ್ ಸಿಗ್ತಾ ಇಲ್ಲ. ಕೇವಲ ಇದೊಂದೇ ಅಷ್ಟೇ ಅಲ್ಲ, ರಾಜಧಾನಿಯ ಎಲ್ಲ ಚಿತ್ರಮಂದಿರಗಳ ಹಣೆಬರ ಇಷ್ಟೇ, ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರದತ್ತ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲ ವಾರಕ್ಕಿಂತ 2ನೇ ವಾರ ಚಿತ್ರಮಂದಿರಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ, ಆದರೂ ಟಿಕೆಟ್ ಸಿಗ್ತಾ ಇಲ್ಲ. ಇನ್ನು ಪ್ರದರ್ಶನಗಳ ವಿಚಾರಕ್ಕೆ ಬರೋದಾದರೆ, PVR ಚಿತ್ರಮಂದಿರಗಳು 12, 14, 20 ಪ್ರದರ್ಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಬರೋಬ್ಬರಿ ದಿನ 20 ಪ್ರದರ್ಶನ. ಅದು 2ನೇ ವಾರದಲ್ಲಿ ಯಾವ ಸಿನಿಮಾಗೂ ಈ ಮಟ್ಟದಲ್ಲಿ ಪ್ರದರ್ಶನ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಆ ಮಟ್ಟದ ರೆಸ್ಪಾನ್ಸ್ ಸೋ ಫ್ರಮ್ ಸೋ ಸಿನಿಮಾಗೆ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಸಿಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರೇಳಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಆರಂಭದಲ್ಲಿ ಈ ಚಿತ್ರಮಂದಿರ ಈ ಸಿನಿಮಾಗೆ ಕೊಟ್ಟಿರುವುದು ಕೇವಲ ಒಂದೇ ಒಂದು ಪ್ರದರ್ಶನ, ಅದು ಕೂಡ ಅಚ್ಚರಿದಾಯಕ. ಆವರೇಜ್ ಸಿನಿಮಾಗಳಿಗೆ 1100, 1200
ಇದು ಕೂಡ ಸರ್ವೇ ಸಾಮಾನ್ಯ. ಈ ಮಟ್ಟದ ಪ್ರದರ್ಶನವನ್ನ ಈ ಚಿತ್ರಮಂದಿರ ಯಾವ ಕನ್ನಡ ಸಿನಿಮಾಗೂ ಕೂಡ ಕೊಟ್ಟಿಲ್ಲ. ಕೇವಲ ಇದೊಂದೇ ಅಷ್ಟೇ ಅಲ್ಲ, ರಾಜಧಾನಿಯ ಎಲ್ಲಾ ಚಿತ್ರಮಂದಿರಗಳ ಹಣೆಬರ ಇಷ್ಟೇ, ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇದೆ.